ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಶ್ರೀಕೃಷ್ಣನದು ಮುತ್ತಿನ ಕವಚ ಅಲಂಕಾರ ನೋಡ್ಕೋತಾ ಬನ್ನಿ. ಇವತ್ತು ಶನಿವಾರ. ನೋಡಿ, ಆಂಜನೇಯ ದೇವರುಗಳು, ಮಧ್ವಾಚಾರ್ಯರು, ದ್ವಾರಕಾಧೀಶ. ನೆಕ್ಸ್ಟ್ ಇದು ಎಂಥದ್ದು, ನಮ್ಮ ಭೋಜನ ಶಾಲೆ ಮುಖ್ಯ ಅಲಂಕಾರ ನೋಡ್ಕೊಂಡು ಬಂದಿದ್ದಾನೆ. ಈಗ ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಇಡ್ಲಿ ರೈಸ್ ತಂದಿದ್ದೆ, ಅದು 4 ಕಪ್ಪು. ಆ ನಂತರ ನೋಡಿ ಅದಕ್ಕೆ ಏನು ಬೇಕು ಅಂತ ನಾನು ತಟ್ಟೆ ಇಡ್ಲಿ ಮಾಡೋ ಲೋಟೆ ಇಡ್ಲಿನೂ ಮಾಡಿದ್ದೆ. ಇದರಲ್ಲಿ 1/4 ಲೋಟೆಯಷ್ಟು ಉದ್ದಿನ ಬೇಳೆ, 1 ಚಮಚೆ ಮೆಂತೆ, 1 ಹಿಡಿಯಷ್ಟು ಎಂಥದ್ದು ಅವಲಕ್ಕಿ. ಇದನ್ನೆಲ್ಲ 2-3 ಗಂಟೆ ನೆನೆಸಿಟ್ಟು ನೋಡಿ ಗ್ರೈಂಡರ್ಗೆ ಉದ್ದಿನ ಬೇಳೆ ಹಾಕಿದ್ದೀನಿ. ಬಟ್ ಅಕ್ಕಿನ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ, ನೀಟಾಗಿ ಬರುತ್ತೆ ಅಂತ. ಹೇಗೆ ರುಬ್ಬೋದು ಇದನ್ನ ಅಂತಲೂ ನೋಡ್ಕೊಂಡು ಬರೋಣ. ಗ್ರೈಂಡರ್ಗೆ ಉದ್ದಿನ ಬೇಳೆ ಹಾಕಿದರೆ ಒಳ್ಳೆಯದಾಗುತ್ತೆ. ನೋಡಿ, ಇದು ಅಕ್ಕಿ ಎಷ್ಟು ನಾವು ರುಬ್ಬಬೇಕು ಅಂದರೆ, ನಮ್ಮ ಅಜ್ಜಿದ್ದು ಕ್ರಮ ಇದು, ಅಮ್ಮಂದು ನೋಡ್ಬೋದು ಇಲ್ಲಿ. ಅದನ್ನ ಮುಷ್ಟಿ ಗಟ್ಟಿ ಹಿಡಿದಾಗ ಮುಷ್ಟಿ ಒಳಗೆ ಸ್ವಲ್ಪ ಅಕ್ಕಿ ಈ ಥರ ಕೂತ್ಕೊಳ್ಬೇಕು. ಅದು ನಮಗೆ ಕಡುಬುಗೆ ಅಥವಾ ಇಡ್ಲಿಗೆ ಕರೆಕ್ಟಾಗಿ ಅರೆಯುವುದು. ನೋಡಿ, ನಮ್ಮ ಅಮ್ಮ ಇದನ್ನ ಹೇಳ್ಕೊಟ್ಟಿರೋದು, ಅಜ್ಜಿ ಕೂಡ ಹೇಳ್ಕೊಟ್ಟಿದ್ರು. ದೋಸೆಗಾಗೋ ಚೂರು ಹಿಡಿಸೋದಿಲ್ಲ, ಅರ್ಥಾಯ್ತು? ದೋಸೆಗೆ ಕರೆಕ್ಟಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಕಡುಬಿಗೆ ಹಾಕೋಗಿದೆ, ಇಡ್ಲಿಗಾಗ ಸ್ವಲ್ಪ ಇನ್ನು ಕಡಿಮೆ ಉಳಿಬೇಕು. ಆವಾಗ ನಾನು ಇಡ್ಲಿಗೂ ತಟ್ಟೆ ಇಡ್ಲಿಗೂ ಕಡುಬಿಗೂ ಆಗುವಂಗೆ ರುಬ್ಕೊಂಡ ಕಾರಣ ನೋಡಿ ಇದು ಆಗಿ ಕೈ ಹಾಕಿ ಮಗಿಚಿಟ್ಟಿದ್ದೀನಿ. 3 ಒಟ್ಟಿಗೆ ಮಾಡಿಕೊಂಡ ಕಾರಣ ಆ ಥರ ರುಬ್ಕೊಂಡಿದೆ. ನೋಡಿ, ಈ ಸೊಪ್ಪು ತಂದಿದೆ, ಹರಿವೆ ಸೊಪ್ಪು. ಅದಕ್ಕೆ ನೋಡಿ ಉಪ್ಪು ಹಾಕಿ ತೊಳೆಯೋದನ್ನು ಮರಿಬೇಡಿ, ತುಂಬ ಕೆಮಿಕಲ್ ಹಾಕ್ತಾರೆ. ನೋಡಿ, ನೀರು ಇಳಿಯೋಕ್ಕೆ ನಾನು ಮುಂಚಿನ ಹೊತ್ತೆಲ್ಲ ಮಾಡಿಟ್ಕೊಂಡಿರ್ತೀನಿ. ಆಮೇಲೆ ಸಾಂಬಾರು ಮಾಡೋದನ್ನು ನೋಡೋಣ. ಸ್ವಲ್ಪ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ. ಇದು ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಅನ್ನಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು ನೈವೇದ್ಯಕ್ಕೆ. ಇಡ್ಲಿನೂ ಬೇಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಒಲೆ ಮಾಡೋಣ ಅಂತ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಆಗ್ತಾ ಇದೆ ನೋಡ್ಬೋದು. ನೋಡಿ, ಇದು ಹರಿವೆ ಸೊಪ್ಪನ್ನು ಬೇಯಕ್ಕೆ ಇಟ್ಟಿದ್ದೀನಿ, ಬೆಣ್ಣೆನೂ ತೆಗೆದು ಹಾಕಿಟ್ಟಿತ್ತು. ಈಗ ಒಂದು ಕೋಸಂಬರಿ ಮಾಡೋಣ. ಕೋಸಂಬರಿ ಮುಳ್ಳು ಸೌತೆ ತೊಟ್ಟು ತೆಗಿಬೇಕಾದ್ರೆ ಸ್ವಲ್ಪ ಅದನ್ನ ರೌಂಡ್ ಮಾಡ್ಕೊಳ್ಳಿ, ಅಂದರೆ ಅದರ ಕಹಿ ತೆಗಿಯೋದು ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ನಾನು ತುಂಬ ಸಲ ನಿಮಗೆ ತೋರಿಸಿಲ್ಲ, ಅದಕ್ಕೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಮುಳ್ಳು ಸೌತೆನ ಕೊಚ್ಚಿಟ್ಕೊಳ್ಳಿ. ಇದಕ್ಕೆ ತೊಳೆದ ಹೆಸರು ಬೇಳೆನ ಹಾಕಬೇಕು, 3 ಸಲ ತೊಳಿಬೇಕು ಹೆಸರು ಬೇಳೆನ. ತುಂಬ ಕೆಮಿಕಲ್ ಇರುತ್ತೆ ಅದರಲ್ಲಿ, ಇಲ್ಲಾಂದರೆ ನೀಟಾಗಿ ತೊಳೆದು ಸ್ವಲ್ಪ 1/4 ಚಮಚೆಯಷ್ಟು ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಗಚಿ ಇಟ್ಬಿಡಿ. ಇದು ಫಸ್ಟಿಗೆ ಮಾಡಿಟ್ಕೊಂಡ್ರೆ ನಮ್ಮದು ದ್ವಾದಶಿ ಪಾರಣೆಗೆ ಆದಾಗ ಅದು ಕರೆಕ್ಟಾಗಿ ನೆಂದ್ಕೊಳ್ಳುತ್ತೆ. ನೋಡಿ, ಇದಕ್ಕೆ ಆಮೇಲೆ ತೆಂಗಿನಕಾಯಿ, ನಿಂಬೆಹಣ್ಣು, ಒಂದು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ನಿಂಬೆಹಣ್ಣು ಬೇಡ, ನೆಲ್ಲಿಕಾಯಿ ಹಾಕ್ತೀನಿ ಅಂದರೂ ಅದು ಹಾಕ್ಬೋದು. ಕರೆಕ್ಟಾಗಿ ಏನು ಗೊತ್ತಾ, ನೆಂದ್ಕೊಳ್ಳುತ್ತೆ. ಈಗ ನೋಡಿ, ಅನ್ನ ಅರ್ಧ ಬೆಂದಾಗ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಮೆಂತ್ಯ ಪಾಯಸ ಹೇಗೆ ಮಾಡೋದಂತಂದರೆ, 1 ಅಳತೆ ಅಕ್ಕಿಗೆ ಅರ್ಧ ಅಳತೆ ಅಷ್ಟು ಮೆಂತ್ಯ. ನಾನು ಆ್ಯಕ್ಚುಲಿ 1 ಪಾವುದ್ದು ಮಾಡೋಣ ಅಂದ್ಕೊಂಡೆ, ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಕೊನೆಗೇನು ಅರ್ಧ ವಾಟಿಯಷ್ಟು ಅಕ್ಕಿ, 1/4 ವಾಟಿಯಷ್ಟು ಮೆಂತ್ಯ ಬಳಸ್ಕೊಂಡೆ. ನೀವು ನೋಡ್ಬೋದು, ಅದರಲ್ಲಿ ಸ್ವಲ್ಪ ಇಟ್ಕೊಂಡೆ ನಾನು. ನಿಮಗೆ ಕುಕ್ಕರಲ್ಲಿ ಬೇಯಿಸೋದಾದರೂ ಬೇಯಿಸ್ಬೋದು, ಇಲ್ಲಾಂದರೆ ಅನ್ನ ಅರ್ಧ ಬೆಂದಾಗ ಈ ಮೆಂತ್ಯ ನೆನೆಸಿದ್ದನ್ನು ಹಾಕಬೇಕು. ಒಂದು 12 ಗಂಟೆ ಆದರೂ ನೆನಿಬೇಕು. ಆನಂತರ ಅದನ್ನ ಬೇಯಕ್ಕಿಟ್ಟೆ. ನೋಡಿ, ಈಗ ಇಲ್ಲಿ ಇಡ್ಲಿ ಬೆಂದಾಗಿದೆ, ತಟ್ಟೆ ಇಡ್ಲಿ. ನಾನು ತಟ್ಟೆಯಲ್ಲೂ ಮಾಡಿದ್ದೆ, ಲೋಟೆನಲ್ಲೂ ಮಾಡಿದ್ದೆ. ತುಂಬ ಚೆನ್ನಾಗಿ ಹುದುಗು ಬಂದಿತ್ತು. ತುಂಬ ಚಳಿನೂ ಇರಲಿಲ್ಲ, ನಿನ್ನೆ ರಾತ್ರಿ ತುಂಬ ಸೆಕೆನೂ ಇರಲಿಲ್ಲ. ನೋಡಿ, ಇದು ಆಯಿತು. ಈಗ ತೆಂಗಿನಕಾಯಿ ಒಡೆಯೋದನ್ನು ನೋಡ್ಬೋದು ನೀವು. ಆ 3 ಗೆರೆ ಥರ ಇರುತ್ತೆ ನೋಡಿ, ಅದಕ್ಕೆ ಕರೆಕ್ಟಾಗಿ ಹೊಡಿಬೇಕು. ಮತ್ತೇನು ಗೊತ್ತಾ, ದಪ್ಪದಿರುತ್ತೆ ನೋಡಿ, ನೋಡಿ ಈ ಇಂಥದಕ್ಕೆ ಒಂದು ರಪ್ಪ ಅಂತ ಹೊಡೆದ್ರೆ ಟಕ್ಕಂತ ಕಟ್ಟಾಗಿಬಿಡುತ್ತೆ. ಸ್ವಲ್ಪ ತೆಂಗಿನಕಾಯಿನ ನೀರಲ್ಲಿ ತೊಳೆಯೋದನ್ನು ಮರಿಬೇಡಿ. ನನಗಿದು ಏನಕ್ಕೆಲ್ಲ ಗೊತ್ತಾ, ಪಾಯಸದ್ದು ಹಾಲಿಗೆ, ಗಂಜಿಗೆ, ನೆಕ್ಸ್ಟ್ ಕೋಸಂಬರಿಗೆ, ಚಟ್ನಿಗೆ, ಸಾಂಬಾರಿಗೆ, ಇಷ್ಟಕ್ಕೆ ನನಗೆ ತೆಂಗಿನಕಾಯಿ, 1 ತೆಂಗಿನಕಾಯಲ್ಲಿ ಸುಧಾರಿಸಿದ್ದೀನಿ ನೋಡ್ಬೋದು. ನಾನು ನಿಂತ್ಕೊಂಡು ಹೆರಿಯುವ ಮಣೆ ನೋಡ್ಬೋದು ನೀವಿಲ್ಲ. ಈಗ ಅಮೆಝಾನಲ್ಲೆಲ್ಲ ಸಿಗುತ್ತೆ ಇದು, ತೆಂಗಿನಕಾಯಿ ಹೆರ್ಕೊಂಡು ನೋಡಿ. ಆ ನಂತರಕ್ಕೆ ಕೋಸಂಬರಿಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ ನಂತರ ಸ್ವಲ್ಪ ಹಾಲು ತೆಗಿಯೋಕ್ಕೆ ಬಳಸ್ಕೊಂಡೆ. ಚಟ್ನಿಗೆ ಸ್ವಲ್ಪ, ಹಾಲಿಗೆ ಸ್ವಲ್ಪ.
ಎರಡು ನಮೂನೆ ಹಾಲು ಬೇಕು ನೋಡಿ. ಎಷ್ಟು ನೀರು ಬಿಟ್ಕೊಂಡೆ ನೋಡ್ಬೋದು, ಎಷ್ಟು ಕಡಿಮೆ ಎಲ್ಲ ಎಳ್ಕೊಳ್ಳುತ್ತೆ, ಅದು ಇನ್ನೂ ಎಳ್ಕೊಳ್ಳುತ್ತೆ ಅದು ನೋಡಿ. ಆನಂತರ ತೆಂಗಿನಕಾಯಿ ಹಾಲು ತಗೊಳ್ಳಿಕ್ಕೆ ಹೊರದು ನೋಡ್ಬೋದು. ನೀರು ಹಾಕಿ ಹಾಲು ತಗೊಂಡು, ನಾನು ಹಾಲು ತಗೊಂಡಿಲ್ಲ, ತೆಂಗಿನಕಾಯಿ ರುಬ್ಬಿ ಹಾಕಿದ್ದೆ ಅಷ್ಟೇ, ಫೈಬರ್ ಹೋಗುತ್ತಲ್ಲ ಅಂತ. ಆನಂತರ ಆ್ಯಸ್ ಯೂಶ್ವಲ್ ಗಂಜಿಗೆ ರೆಡಿ ಮಾಡಿಕೊಂಡೆ ನೋಡ್ಬೋದು. ಗಂಜಿಗೆ ಸ್ವಲ್ಪ ಬಸದ ನೀರಿತ್ತಲ್ಲ ಅದನ್ನು ಮತ್ತು ತೆಂಗಿನಕಾಯಿ ಹಾಲಕ್ಕೆ ಕುದಿಯೋಕ್ಕಿಟ್ಟೆ. ಆನಂತರ ಪಾಯಸದ ಕಡೆ ಬರೋಣ. ಈಗ ನೋಡಿ ಪಾಯಸ ಬೆಂದಿದೆ. ಇದು ಅನ್ನ ಮತ್ತು ಮೆಂತೆ ಬೆಂದಿದ್ದಕ್ಕೆ ನಾವೀಗ ಫಸ್ಟು ಬೆಲ್ಲ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಬೆಲ್ಲ, ಸ್ವೀಟ್ ಜಾಸ್ತಿ ಬೇಕು ಅನ್ನೋರಿಗೆ 1 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಆನಂತರ ಒಂದು 1/4 ಚಮಚೆಯಷ್ಟು ಉಪ್ಪು, ದ್ರಾಕ್ಷಿ ಗೋಡಂಬಿ ಬೇಯಬೇಕಿದ್ರೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ತುಪ್ಪ, ಇಷ್ಟು ಹಾಕ್ಕೊಂಡು ಒಂದು ಕುದಿ ತೆಂಗಿನಕಾಯಿ ಹಾಲು ಇಷ್ಟು ಹಾಕಿ ಒಂದು ಕುದಿ ಬರೆಸಿದ್ರೆ ಹಾಗೇ ಬಿಡ್ತು. ತುಂಬಾ ಚೆನ್ನಾಗಿ ಬರುತ್ತೆ, ಚೂರು ಕಹಿ ಇರೋದಿಲ್ಲ. ಈ ಕೆಲವರಿಗೆ ಉಷ್ಣ ಆಗುತ್ತೆ ನೋಡಿ, ಅಂಥವ್ರಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಹೊಟ್ಟೆ ನೋವು ಆಗೋರಿಗೆ. ಮೋಸ್ಟ್ಲಿ ಮೊನ್ನೆ ನನ್ನ ಮಗಂದು ಆಪ್ರೇಷನ್ ಆದ ಕಾರಣ ಸ್ವಲ್ಪ ಬಾಯಿ ಹುಣ್ಣೆಲ್ಲ ಆಗಿತ್ತು, ಅದಕ್ಕೋಸ್ಕರ ನಾನು ಈ ಮೆಂತ್ಯ ಪಾಯಸನ ಮಾಡಿದೆ ನೋಡ್ಬೋದು ನೀವು. ಇದೊಂದು ಸ್ವಲ್ಪ ಕುದಿಬೇಕಿನ್ನು, 1 ರೌಂಡ್ ಕುದ್ರೆ ಸಾಕು, ಜಾಸ್ತಿ ಕುದಿಸ್ಬೇಡಿ, ತೆಂಗಿನಕಾಯಿ ಎಣ್ಣೆ ಬಿಟ್ಕೊಂಡು ಬಿಡುತ್ತೆ ನೋಡಿ. ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ, ಯಾವುದೇ ಸ್ವೀಟಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಕುದಿಯೋಕೆ ಇಟ್ಬಿಡಿ. ಆನಂತರ ನೋಡಿ ಸಾಂಬಾರಿಗೆ ನಾನು ಸಾಂಬಾರು ಪುಡಿ ಮಾಡಿದ್ದೆ ನೋಡ್ಬೋದು. ಹುಣಸೆ ಹಣ್ಣು, ತೆಂಗಿನಕಾಯಿ, ಆನಂತರ ಸಾಂಬಾರು ಪುಡಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಹರಿವೆ ಮತ್ತು ಬಟಾಟೆ ಹಾಕಿ ಸಾಂಬಾರು ಮಾಡಿದ್ದೆ. ನಾನೊಂದು ಸಲ ಸಾಸಿವೆ ಮಾಡೋಣ ಅಂದ್ಕೊಂಡೆ, ತುಂಬ ಉಷ್ಣ ಆದವ್ರಿಗೆ ಬೇಡ ಅಂತಂದ್ಬಿಟ್ಟು ಸಾಂಬಾರೇ ಮಾಡಿದೆ ಕೊನೆಗೆ ನೋಡ್ಬೋದು ನೀವಿಲ್ಲಿ. ಏನು ಗೊತ್ತಾ, ನಾನು ಮೆಂತ್ಯ ಕಾಳು ಸ್ವಲ್ಪ ಉಳಿದಿತ್ತಲ್ಲ ಅದನ್ನೂ ನಾನು ಇದಕ್ಕೆ ಹಾಕ್ಕೊಂಡೆ. ಈಗ ಮಸಾಲೆ ರುಬ್ಬಿಟ್ಟನ್ನು ಹಾಕ್ಕೊಂಡ ನಂತರ ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಆ ಮೆಂತ್ಯ ಕಾಳು ಸ್ವಲ್ಪ ಉಳಿದಿತ್ತಲ್ಲ ಪುನಃ ಇಟ್ಕೊಂಡು ಕೂತ್ಕೊಳ್ಳೋದೇನಕ್ಕೆ ಅಂತ ಸಾಂಬಾರಿಗೆ ಹಾಕ್ಕೊಂಡೆ. ನೆನೆಸಿ ನಾವು ಮೆಂತ್ಯ ಕಾಳು ಯೂಸ್ ಮಾಡೋದ್ರಿಂದ ಚೂರು ಕಹಿ ಬರೋದಿಲ್ಲ. ಅದು ನೀವು ಬೇಕಾದ್ರೆ ನೋಡಿ ತುಂಬ ಚೆನ್ನಾಗಿ ಘಮ ಬರುತ್ತೆ ಈ ಸಾಂಬಾರಿಗೆ, ಪಾಯಸಕ್ಕೆ. ಪಾಯಸಕ್ಕೆ ಮತ್ತು ಏಲಕ್ಕಿ ಹಾಕಲಿಕ್ಕೆಲ್ಲ ಹೋಗಬೇಡಿ. ನಿಮಗೆ ಹೆಲ್ತ್ ವೈಸ್ ನೋಡೋದಾದರೆ ಏಲಕ್ಕಿ ಬೇಡವೇ ಬೇಡ, ಆ ಮೆಂತ್ಯ ಘಮನೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ನಿನ್ನೆ ಮಾಡಿದಷ್ಟೇ ನಾನು. ನಾಳೆ ನೆಕ್ಸ್ಟ್ ವೀಕ್ ನಮ್ಮ ಮಾವಂದು ಶ್ರಾದ್ದ, ಅತ್ತೆದು ಮಾಸಿಕ ಎಲ್ಲ ಬರುತ್ತೆ. ಸಾರಿನ ಪುಡಿ, ಸಾಂಬಾರು ಪುಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ತುಂಬ ಸಲ ವೀಡಿಯೋ ಮಾಡಿ ತೋರಿಸಿದ್ದೀನಿ, ಆದ ಕಾರಣ ಈ ಸಲ ತೋರಿಸಿಲ್ಲ ನೋಡಿ. ಮೆಂತ್ಯ ಹಾಕಿದ್ದು ನನಗೆ ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ತಿದ್ದು ನಡೀತಿತ್ತು, ಬಟ್ ಬೆಂದಿದೆ ಅದು. ನಾನು ಹಾಕಿ ಒಂದು 5 ನಿಮಿಷ ಕುದಿಯೋಷ್ಟೊತ್ತಿಗೆ ಮೆಂತ್ಯ ಕಾಳದು ಬೆಂದಾಗಿತ್ತು ನೋಡಿ. 1 ಎಲೆಗ ಚಟ್ನಿ ಮಾಡೋಣ. 1 ಎಲೆಗ ಕಾಯಿ ಮೆಣಸು, ಆನಂತರ ನೆಲ್ಲಿಕಾಯಿ ಹಾಕಿದ್ದೆ ಈ ಸಲ, ತೆಂಗಿನಕಾಯಿ ತುರಿ, ಉಪ್ಪು, ಇಂಗು ಇಷ್ಟೇ ಹಾಕಿ ಮಾಡಿರುವಂಥದ್ದು. ಆಮೇಲೆ ಈಗ ಎಲ್ಲದಕ್ಕೂ ಒಂದು ಒಗ್ಗರಣೆ ಕೊಡೋಣ. ಒಂದು ಚಟ್ನಿಗೆ, ಕೋಸಂಬರಿಗೆ, ಆಮೇಲೆ ಸಾಂಬಾರಿಗೆ ನೋಡಿ. ಕೋಸಂಬರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೆ, ನೆಲ್ಲಿಕಾಯಿನೂ ಹಾಕೋಬೋದು, ಹಾಕದೇ ಇದ್ರೂ ಏನು ತೊಂದರೆ ಇಲ್ಲ, ಇದಕ್ಕೆ ತಿನ್ನೋಕ್ಕೆ ಚೆನ್ನಾಗೇ ಇರುತ್ತೆ. ಅಷ್ಟೊತ್ತಿಗೆ ನೋಡಿ ಒಗ್ಗರಣೆ ರೆಡಿ ಆಗಿಬಿಡ್ತು. ಸಾಂಬಾರಿಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವಲ್ಲಿ ನೋಡಿ. ಹಾಗೇ ಬಿಡ್ತು ನಮ್ಮದು ದ್ವಾದಶಿ ಪಾರಣೆದು ರೆಡಿ. ನೀವೆಲ್ಲ ಹೇಗೆ ಆಚರಿಸಿದ್ರೆ ಆ ಕಮೆಂಟ್ಸಲ್ಲಿ ಹೇಳಿ ನನಗೆ. ಆನಂತರ ನೋಡಿ ದೇವರಿಗೆ ಇಟ್ಟ ಒಂದು ಫೋಟೋ ತೆಗೆದಿದ್ದೀನಿ, ಜಾಸ್ತಿ ಫೋಟೋ ತೆಗೆಯೋಕ್ಕೆ ಹೋಗಲಿಲ್ಲ. ದೇವರಿಗೆ ನೈವೇದ್ಯ ಮಾಡುವಾಗ ಯಾವ ಥರ ಇಡ್ತೀವಿ, ಅಡಿಕೆ ಶ್ರೀಕಾರ ನೆಲದ ಮೇಲೆ ಶ್ರೀಕಾರ ಬರೆದು ಅದರ ಮೇಲೆ ನಾವು ನೈವೇದ್ಯ ಮಾಡ್ತೀವಿ ನೋಡಿ. ಗಂಜಿ, ಪಾಯಸ, ಅನ್ನ, ಚಟ್ನಿ, ಕೋಸಂಬರಿ, ಸಾಂಬಾರು, ಪಾಯಸ, ಒಂದು ಕಡೆಯಿಂದ ತಟ್ಟೆ ಇಡ್ಲಿ, ಇನ್ನೊಂದು ಕಡೆಯಿಂದ ಚಟ್ನಿ ನೀವು ನೋಡ್ತಾ ಇರ್ಬೋದು. ಮೊಸರು ಜೊತೆ ನಾವು ಊಟ ಮಾಡಿ ಎದ್ವಿ. ಆ್ಯಕ್ಚುಲಿ ಗಂಜಿ ಮೇಲೆ ತುಪ್ಪ ಹಾಕೊಳ್ಳೋದನ್ನು ಮರಿಬೇಡಿ ನೋಡಿ. ಅಷ್ಟೊತ್ತಿಗೆ ನಂದು ಮೀಶೋದು ಪಾರ್ಸೆಲ್ ಬಂತು. ಏನು ಅಂತ ಗೆಸ್ ಮಾಡಿ ನೋಡೋಣ. ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತೀನಿ. ನಂದು ಕಿಚನ್ ಕ್ಲೀನ್ ಆಗ್ತಿರ್ಬೇಕಿದ್ರೇ ಬಂತು.
ಅಷ್ಟೊತ್ತಿಗೆ ಓಪನ್ ಮಾಡಿ ನೋಡಿದೆ. ನೋಡಿ ಏನು ಅಂತ ಹೇಳಿ ನೋಡೋಣ, ಗೆಸ್ ಮಾಡಿ ನೋಡಿ. ಈಗ ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ನವರಾತ್ರಿ ಕೊನೆಯಲ್ಲಿ ಮಾಡುವಂಥ ಕಡುಬು, ಉಪ್ಪಿನಕಾಯಿ, ತೆಂಗಿನಕಾಯಿ ಹಾಲು ಅದು ಹೇಗೆ ಮಾಡೋಂತ ನೋಡೋಣ. ನಾನು ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ. ಇದನ್ನ ಫಸ್ಟು ತೆಂಗಿನಕಾಯಿ ರುಬ್ಕೊಳ್ಳಿ. ಒಳ್ಳೆ ಎಳೆ ತೆಂಗಿನಕಾಯಿ ಆದರೆ ಭಾಳ ಚೆಂದ ಆಗುತ್ತೆ. ನಾನು ಸ್ವಲ್ಪ ಬೆಳೆದಿತ್ತು, ಅದು ಹಾಲು ಚೆನ್ನಾಗಿ ಬರಲ್ಲ ಬೆಳೆದಿದ್ರೆ. ನೋಡಿ ಅದನ್ನ ತುರ್ಕೊಂಡು, ತೆಂಗಿನಕಾಯಿ ತುರ್ಕೊಂಡು, ಅಲ್ಲಿ ಏನು ಗೊತ್ತಾ, ನವರಾತ್ರಿ ಕೊನೆಗೆ ರಾತ್ರಿ ಆವತ್ತು ಹೆಣ್ಣು ಮಕ್ಕಳಿಗೆಲ್ಲ ಸೀರೆ ಕೊಟ್ಟು ಈ ಕಡುಬು ಹಾಲು, ಕಡುಬು ಉಪ್ಪಿನಕಾಯಿ, ಎಣ್ಣೆ ಇದನ್ನ ಸರ್ವ್ ಮಾಡ್ತಾರೆ. ನಾವು ಮಿಡಿ ಉಪ್ಪಿನಕಾಯಿ ಮಾಡ್ತೀವಲ್ವ, ಸಾಸಿವೆ ಉಪ್ಪಿನಕಾಯಿ ಅಂತೀವಿ. ಅದಕ್ಕೆ ಅದರ ರಸಕ್ಕೆ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾರೆ. ಅಲ್ಟಿಮೇಟ್ ಆಗಿರುತ್ತೆ. ಯಾರಿಗೆಲ್ಲ ನೆನಪಿದೆ, ಯಾರೆಲ್ಲ ತಿಂದಿದ್ದೀರಿ ಈ ಕಡುಬು ಆಮೇಲೆ ಉಪ್ಪಿನಕಾಯಿ, ಅವರು ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಇದು ಆಗಿಬಿಡ್ತಿದ್ದು. ಇದಕ್ಕೆ ಈಗ ಮಿಕ್ಸಿಗೆ ಹಾಕ್ಕೊಂಡು ನಾವು ತೆಂಗಿನಕಾಯಿ ಹಾಲು ತೆಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಅದು ಏನು ಗೊತ್ತಾ, ರವೆದ್ದು ನಾವು ಇದು ಮಾಡಬಾರ್ದು, ಅಕ್ಕಿ ತರಿದ್ದೇ ನಾವು ಇಡ್ಲಿ ಮಾಡಬೇಕು, ಆವಾಗಲೇ ತುಂಬಾ ಚೆನ್ನಾಗಾಗೋದು. ಇಲ್ಲಿ ನಾವೆಲ್ಲ ಲೋಟೆಯಲ್ಲಿ ಹಾಕ್ತೀವಿ, ಒಲಿ ಥರ ಮಾಡ್ತಾರೆ, ಅದರಲ್ಲೂ ಮಾಡ್ತಾರೆ, ಅಲ್ಟಿಮೇಟಾಗಿ ಬರುತ್ತೆ ಅದು. ನೋಡಿ ತೆಂಗಿನಕಾಯಿ ಜೊತೆ ಒಂದು ಏಲಕ್ಕಿ ಹಾಗೇ ಹಾಕ್ಕೊಂಡು ಬಿಡಿ. ಅದನ್ನ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನ ನೀರು ಹಾಕಿ ಹಾಲು ತೆಕ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಸ್ವೀಟಿಗೆ. ನೋಡಿ ನನ್ನ ಕೈಯಲ್ಲಿ ಕಾಣ್ತಾ ಇರ್ಬೋದು ಮೀಶೋದ ಪಾರ್ಸೆಲ್, ಅದನ್ನು ನೀವು ಅಬ್ಸರ್ವ್ ಮಾಡಿ. ತುಂಬಾ ಚೆನ್ನಾಗಿತ್ತು. 108 ರೂಪಾಯಿ ಈ ಬಳೆಗಳಿಗೆ. ಒಂದದು ಸ್ವಲ್ಪ ದಪ್ಪದ್ದು, ಅಂದರೆ 2 ಬಳೆಗಳ ದಪ್ಪದ್ದು, ಆ ಕಡೆ ಈ ಕಡೆ ತೆಳ್ಳಗಿದ್ದು ನೋಡ್ಬೋದು ನೀವು. ನಿಮಗೆ ಬೇಕಂದರೆ ಕೇಳಿ ಕಮೆಂಟ್ಸಲ್ಲಿ, ನಾನು ಲಿಂಕ್ ಬೇಕಾದ್ರೆ ಕೊಡ್ತೇನೆ. ತುಂಬಾ ಚೆನ್ನಾಗಿದೆ ಆಯಿತಾ. ಬೇರೆ ಬೇರೆ ಸೈಜಲ್ಲೂ ಸಿಗುತ್ತೆ. ಇದು ಗಾಜಿನ ಬಳೆ ಆ್ಯಕ್ಚುಲಿ. ನೋಡಿ 2ನೇ ಸಲ ನೀರು ಹಾಕಿ ಹಾಲು ತೆಕ್ಕೊಳ್ಳಿ. ಅದಕ್ಕೆ ಅಲ್ಲೇ ಬೆಲ್ಲ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ. ನನ್ನ ಹತ್ರ ಪುಡಿ ಬೆಲ್ಲ ಇರೋದ್ರಿಂದ ಒಂದು 2-3 ಚಮಚೆಯಷ್ಟು ಬೆಲ್ಲ ಸಾಕಾಗುತ್ತೆ. ಜಾಸ್ತಿ ಸಿಹಿ ಬೇಡ ಇದಕ್ಕೆ. ನಿಮಗೆ ಬೇಕು ಅನ್ನೋರು ಇದಕ್ಕೆ 1-2 ಬಾಳೆಹಣ್ಣಿದ್ರೂ ಹಾಕ್ಕೊಳ್ಬೋದು. ಮಾವಿನಕಾಯಿ ಸೀಸನ್, ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಹಾಕ್ಕೊಳ್ತೀವಿ. ಬಟ್ ಇದು ಕಟೀಲಲ್ಲಿ ನವರಾತ್ರಿ ಎಂಡಿಗೆ ಮಾಡೋ ಕಾರಣ ಆವಾಗ ಮಾವಿನಕಾಯಿ ಎಲ್ಲ ಅನ್ಸೀಸನ್ ತಾನೆ ಆವಾಗ. ನೋಡಿ ಹಾಲು ತೆಕ್ಕೊಂಡು ಆಯಿತು, ನೋಡ್ಬೋದು. ಈಗ ಸರ್ವ್ ಮಾಡೋದು ನೋಡೋಣ, ಹೇಗೆ ಸರ್ವ್ ಮಾಡ್ತಾರೆ ಅಂತ. ನೋಡಿ ಕಡುಬು ನೋಡಿ ಅರ್ಧ ಕಟ್ ಮಾಡಿಕೊಂಡು ಒಂದು ಕಂಪಾರ್ಟ್ಮೆಂಟಲ್ಲಿ ನೋಡಿ ನಾನು ಆ ಹಾಲು ತೆಗೆದೆ ನೋಡಿ ಕಡುಬಿಗೆ, ಅದನ್ನು ಹಾಕ್ಕೊಳ್ತೀನಿ ನೋಡಿ. ಆನಂದ್ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ನೋಡಿ ಕಟೀಲ್ ಅಮ್ಮನ ಪ್ರಸಾದ, ಇದು ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮ. ಇನ್ನೊಂದು ನೋಡಿ ಉಪ್ಪಿನಕಾಯಿ, ಆನಂತರ ಅದಕ್ಕೆ ತೆಂಗಿನಕಾಯಿ ಎಣ್ಣೆ. ಮತ್ತು ಇನ್ಯಾವುದೂ ಸೂಟ್ ಆಗಲ್ಲ, ತೆಂಗಿನಕಾಯಿ ಎಣ್ಣೆನೇ ಹಾಕ್ಕೊಳ್ಬೇಕು, ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಇಷ್ಟ ಆದ ನಂತರ ನೋಡಿ ರೆಡಿಯೇ ಆಗಿಬಿಡ್ತು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಈಗ ಮೀಶೋದ ಪಾರ್ಸೆಲ್ ಏನು ಬಂತು ಅಂತ ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಬಳೆ, ಗೋಲ್ಡನ್ ಕಲರಲ್ಲಿ ಇದೆ. ಫಂಕ್ಷನ್ಗೆಲ್ಲ ಹೇಳಿ ಮಾಡಿಸ್ದಂಗಿದೆ. ಲಿಂಕ್ ಬೇಕಾದರೆ ಕಮೆಂಟ್ಸ್ ಮಾಡಿ, ಲಿಂಕನ್ನು ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಥ್ಯಾಂಕ್ ಯು.